ಯೂಟ್ಯೂಬ್ ವಿಡಿಯೋವೊಂದರ ಕಾರಣದಿಂದ ಸುಪ್ರಸಿದ್ಧರಾಗಿದ್ದಂತಹ ಬಾಬಾಕ ಡಾಬಾದ ಮಾಲಕ ಕಾಂತ ಪ್ರಸಾದ್ ನಿನ್ನೆ ರಾತ್ರಿ ಆತ್ಮಹತ್ಯೆಗೆ ಪ್ರಯತ್ನ ನಡೆಸಿದ ಕಾರಣ ದಿಲ್ಲಿಯ ಸಫರ್ಜಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ಪೊಲೀಸರು ಹೇಳಿಕೆಯನ್ನ ನೀಡಿದ್ದಾರೆ. ಪೊಲೀಸ್ ಠಾಣೆಗೆ ಕರೆ ಬಂದಿದ್ದು ಪೊಲೀಸರು ದೌಡಾಯಿಸಿ ನೋಡಿದಾಗ ಅದು ಕಾಂತ ಪ್ರಸಾದ್ ಎಂದು ತಿಳಿದು ಬಂದಿದೆ. ಅವರು ಈಗ ಚಿಕಿತ್ಸೆಯನ್ನ ಪಡೆಯುತ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ಖಿನ್ನತೆಗೆ ಒಳಗಾಗಿದ್ದಾರೆ ಎಂದು ಅವರ ಪತ್ನಿ ಹೇಳಿಕೆಯನ್ನ ನೀಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾಂತ ಪ್ರಸಾದ್ ತಮಗೆ ಸಹಾಯವಾಗಿ ದೊರೆತ ಹಣದಿಂದ ಚೈನೀಸ್ ರೆಸ್ಟೋರೆಂಟ್ ಅನ್ನ ತೆರೆದಿದ್ರು. ಇದಕ್ಕೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇತ್ತು. ಆದರೆ ಕೇವಲ 35,000 ವ್ಯಾಪಾರವಾಗ್ತಾ ಇತ್ತು. ಆದ್ದರಿಂದ ಈ ರೆಸ್ಟೋರೆಂಟ್ ಅನ್ನ ಮುಚ್ಚಲಾಗಿತ್ತು ಎಂದು ಅವರ ಪತ್ನಿ ಮಾಹಿತಿಯನ್ನ ನೀಡಿದ್ದಾಗಿ ಪೊಲೀಸರು ತಿಳಿಸಿದ್ದಾರೆ. ಕಳೆದ ವರ್ಷ ತನಗೆ ದೊರೆತ ಹಣವನ್ನ ಯೂಟ್ಯೂಬರ್ ಗೌರವ್ ಕಬಳಿಸ್ತಾ ಇದ್ದಾರೆ ಎಂದು ಪೊಲೀಸ್ ಪ್ರಕರಣವನ್ನ ದಾಖಲಿಸಿದ್ರು. ಬಳಿಕ ಮೊನ್ನೆಯಷ್ಟೇ ಆತ ಕಳ್ಳನಲ್ಲ, ನನ್ನನ್ನ ಕ್ಷಮಿಸಿ ಎಂದು ಸಾಮಾಜಿಕ ತಾಣದಲ್ಲಿ ವಿಡಿಯೋವನ್ನ ಪ್ರಕಟಿಸಿದ್ರು.